ತಮಗೆಲ್ಲರಿಗೆ ಗೊತ್ತಿರುವಂತೆ ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರದ ನಿರ್ಮಾಣ ಇವತ್ತು ಆಗ್ತಿದ್ದು, ಜನವರಿ 22ನೇ ತಾರೀಕು ಆ ರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಅಷ್ಟು ಮಾತ್ರ ಅಲ್ಲ, ಅವತ್ತಿನ ದಿವಸ ಶ್ರೀರಾಮ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮವು ನಡೆಯಲಿದೆ. ಈ ದಿನವನ್ನು ದೇಶದ ಎಲ್ಲ ಹಿಂದೂಗಳು ಭಾಳ ಸಂಭ್ರಮದಿಂದ ಆಚರಣೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಡೀ ದೇಶದಾದ್ಯಂತ ಹಮ್ಮಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದಂತಹ ಪವಿತ್ರವಾದಂಥ ಮಂತ್ರಾಕ್ಷತೆ ಇವತ್ತು ದೇಶದ ಪ್ರತಿಯೊಂದು ಊರಿಗೆ ಬಂದಿದೆ. ಆ ಮಂತ್ರಾಕ್ಷತೆಯನ್ನು ಇವತ್ತು ನಾವು ಮಂಗಳೂರು ಮಹಾನಗರದ ಎಲ್ಲ ಹಿಂದೂ ಮನೆಗಳಿಗೆ ತಲುಪಿಸಬೇಕೆಂಬ ದೃಷ್ಟಿಯಿಂದ ಇವತ್ತು ಬಾಲಂಭಟ್ ಹಾಲಲ್ಲಿ ನಾವು ಮಂತ್ರಾಕ್ಷತೆಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ನಾಡ್ದು ಜನವರಿ 1ರಿಂದ ಜನವರಿ 15ನೇ ತಾರೀಕು ತನಕ ಒಂದು ಮಹಾ ಅಭಿಯಾನ ನಡೆಯಲಿದೆ. ಪ್ರತಿ ಹಿಂದೂ ಮನೆಗಳಿಗೆ ಹೋಗಿ ಪವಿತ್ರ ಮಂತ್ರಾಕ್ಷತೆ ಮತ್ತು ಆಮಂತ್ರಣ ಪತ್ರಿಕೆ ಮತ್ತು ಶ್ರೀರಾಮ ಮಂದಿರದ ಒಂದು ಭಾವಚಿತ್ರವನ್ನು ಪ್ರತಿ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮ ಮುಂದಿನ ಜನವರಿ 1ರಿಂದ 15ನೇ ತಾರೀಕು ತನಕ ನಡೆಯಲಿದೆ. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಬಾಲಂಭಟ್ ಹಾಲಲ್ಲಿ ಪವಿತ್ರ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮ ನಡೆಯಿತು. ಅದರ ನಂತರ ಮಂತ್ರಾಕ್ಷತೆಯನ್ನು ಒಂದು ಸ್ವಾಗತ ಮಾಡಿಕೊಂಡು ಮೆರವಣಿಗೆ ಮುಖಾಂತರ ಕಾರ್ಶೀಟ್ ವೆಂಕಟರಮಣ ದೇವಸ್ಥಾನ ಮತ್ತು ಶರವ ಮಹಾಗಣಪತಿ ದೇವರ ದರ್ಶನವನ್ನು ಮಾಡಿಕೊಂಡು ಎಲ್ಲರೂ ತಮ್ಮ ತಮ್ಮ ಊರಿಗೆ ಕೊಂಡೋಗಿದ್ದಾರೆ. ಅವರು ಜನವರಿ 1ರಿಂದ 15ರ ತಾರೀಕು ತನಕ ಪ್ರತಿ ಮನೆಗೆ ತಲುಪಿಸುವಂಥ ಒಂದು ಅಭಿಯಾನವನ್ನು ಮುಂದಿನ ದಿವಸಗಳು ನಡೆಸಲಿಕ್ಕಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.